ಇದು ಪಕ್ಕ ಊಟದ ಜೊತೆಗಲ್ಲ ನಾರ್ಮಲ್ ಆಗಿ ನಾವು ಊಟ ಅಂತ ಬಂದಾಗ ವೆಜಿಟೇಬಲ್ ಊಟ ಮಾಡುವವರಿಗೆ ಇದೆರಡು ಮತ್ತೆ ಒಂದು ಉಪ್ಪಿನಕಾಯಿ ಹಪ್ಪಳ ಇದ್ರೆ ಕೆಲವು ಫಂಕ್ಷನ್ ನಲ್ಲಿ ಲಾಸ್ಟಿಗೆ ನೋಡಿ ಮೊಸರು ಸಾರಿ ಇರ್ತಾರಲ್ಲ ಅದು ಕೂಡ ಸೇಮ್ ಟೇಸ್ಟ್ ಇರುತ್ತೆ. ವಿರಾಮ ತಡಕ ಮತ್ತು ನಡಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಎಸ್ ಮ್ಯಾಮ್, ಇವಾಗ ಒಂದು ಡಿಶ್ ಅಂತೂ ರೆಡಿಯಾಗಿದೆ. ಈಗ ನೀವು ಮೊಸರು ಮತ್ತು ಸೌತೆಕಾಯಿ ಹಾಕಿ ಮೊಸರು ಸಾರು ಹೆಸರೇ ಮೊಸರು ಸಾರು ಅಲ್ಲ? ಓಕೆ, ರೆಡಿ ಮಾಡುವಲ್ಲ ಹಾಗಾದ್ರೆ ಈಗ ಎಂತ ಫಸ್ಟಿಗೆ ನಿಮಗೆ ಬಾಣಲೆ ಬೇಕು. ಫಸ್ಟಿಗೆ ಬಾಣಲೆ ಬೇಕಲ್ಲ, ಹಾಗಾದರೆ ಒಲೆ ಒರೆಸ್ಕೊಳ್ಬೇಕಲ್ಲ? ಹೌದು. ಎಸ್, ನೋಡಿ ಸೌತೆಕಾಯಿನ ಸ್ವಲ್ಪ ನೀರು ಹಾಕಿ ಇರಬೇಕಲ್ಲ, ಬೇಯಿಸ್ಕೊಳ್ಳೋದಾ ಫಸ್ಟಿಗೆ ಬೇಯಿಸ್ಕೊಳ್ಬೇಕು. ಸಾಕಾಗುತ್ತಾ? ಹಾಂ ಸಾಕು. ಎಷ್ಟು ಬೇಕು ಅಷ್ಟು ಸೌತೆಕಾಯಿ ಹಾಕ್ಕೊಳ್ಳೋದಲ್ಲ? ನೀರು ಆ್ಯಡ್ ಮಾಡ್ಕೊಳ್ಬೇಕಾ? ಸ್ವಲ್ಪ ನೀರು ಸಾಕು, ಅಷ್ಟೇ ಸಾಕಾಗುತ್ತಾ? ಅದಕ್ಕೆ ಒಂದು 3 ಹಸಿಮೆಣಸಿನಕಾಯಿ. ಓಕೆ. ಸ್ವಲ್ಪ ಈರುಳ್ಳಿ ಅಲ್ಲ? ಓಕೆ, ಒಂದು ಅರ್ಧ ಈರುಳ್ಳಿ ಅಲ್ಲ? ಅರ್ಧ ಈರುಳ್ಳಿ. ಉಪ್ಪು ಹಾಕ್ಬೇಕಲ್ಲ? ಈಗ ಸ್ವಲ್ಪ ಉಪ್ಪಲ್ಲ? ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಓಕೆ. ಇನ್ನು ಹಳದಿ ಹುಡಿ ಸ್ವಲ್ಪ. ಹಾಂ, ಈಗಲೇ ಹಾಕೊಳ್ತೀರಾ? ಒಂದು 1/4 ಟೀ ಸ್ಪೂನ್. ಓಕೆ. ಇದಿಷ್ಟೀಗ ಬೇಯಬೇಕಲ್ಲ? ಮುಚ್ಚಬೇಕಾ ಇದಕ್ಕೆ? ಮುಚ್ಚಬೇಕು. ಒಂದು ಮಿಕ್ಸ್ ಮಾಡಲಿಕ್ಕೆ ಒಂದು ಇದು ಕೊಡಿ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಓಕೆ ಅದರಲ್ಲಿ ಬೇಯಲಿ. ಆವಾಗ ನಮಗೆ ಮಸಾಲೆ ರೆಡಿ ಮಾಡಬೇಕು. ಮಸಾಲೆ ರೆಡಿ ಮಾಡ್ಕೊಳ್ಬೇಕಲ್ಲ? ಹಾಗಾದರೆ ನಿಮಗೆ ಫಸ್ಟ್ ಈಗ ಜಾರ್ ಬೇಕಲ್ಲ? ಜಾರ್, ಮಿಕ್ಸಿ ಜಾರ್. ತೆಂಗಿನಕಾಯಿ ಹಾಕ್ಕೊಳ್ಳುವ. ಹಾಂ, ತೆಂಗಿನಕಾಯಿ ಹಾಕ್ತೀವಿ. ಒಂದು ಕಪ್ಪಿನಷ್ಟ? ಅರ್ಧ. ಬೆಳ್ಳುಳ್ಳಿ ಒಂದು ಎರಡು ಪೀಸ್, ಅಂದರೆ ಹಾಫ್ ಮಾಡಿದ್ದೇನೆ. ಜೀರಿಗೆ, ಓಕೆ. ಹಸಿಮೆಣಸು. ನಾವು ಅಲ್ಲಿ ಕೂಡ ಬೇಯಿಸುವಾಗ ಕೂಡ ಹಾಕಿದ್ದೇವೆ. ಬೇಯಿಸುವಾಗ ಕೂಡ ಹಾಕಿದ್ದೇವೆ, ಅರಿಯುವಾಗಲೂ ಕೂಡ. 2 ಹಸಿಮೆಣಸಲ್ಲ? ಹಸಿಮೆಣಸನ್ನು ಹಾಗೆ ಕೈಯಲ್ಲಿ ನೀವು ತುಂಡು ಮಾಡಿದ್ರಿ. ಆಯಿತು. ಓಕೆ. ಹಳದಿ ಪುಡಿ ಇಷ್ಟನ್ನ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡ್ಕಲ್ಲ? ಇದಕ್ಕೆ ನೀರು ಹಾಕಬೇಕಾ? ನೀರು ಹಾಕಿ, ಸ್ವಲ್ಪ ನೀರು ಹಾಕ್ಬೇಕಲ್ಲ? ಒಳ್ಳೆ ಆಗಬೇಕಲ್ಲ, ಅದು ಪೇಸ್ಟ್ ಥರ ಆಗದಿದ್ರೆ ಸಾಕಾಗುತ್ತಾ? ಪೇಸ್ಟ್ ಕರೆಕ್ಟ್ ಆಗಬೇಕಲ್ಲ? ನಾವು ಗಂಧ ಥರ ಆಗಬೇಕಾ? ಓಕೆ. ಓಕೆ, ಸಾಕಾಗುತ್ತಾ? ಅದಕ್ಕೆ ಒಂದು 2 ಈರುಳ್ಳಿ ಹಾಕಿ, ಚಿಕ್ಕ ಈರುಳ್ಳಿ. ಹಾಂ, ಓಕೆ. ಸಾಕಾಗುತ್ತಾ ಈರುಳ್ಳಿ? ಹಾಂ ಸಾಕು. ಒಂದು ಚಿಕ್ಕದು ಒಂದು 2-3 ಹಾಕ್ಕೊಂಡಿದ್ದೀರಲ್ಲ? ಹೌದು. ಓಕೆ. ಓಕೆ, ಎಸ್. ಮಸಾಲೆ ರೆಡಿ ಅಲ್ಲ? ಓಕೆ. ಸಾಕಾಗುತ್ತಾ? ಸಾಕಾಗ್ತದೆ. ಎಸ್. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದಕ್ಕೊಂಚೂರು ಆ್ಯಡ್ ಮಾಡಬೇಕು. ಹಾಕಬೇಕಾ? ಬೇಯಿಸ್ಲಿಕ್ಕೆ ಇಡುವಾಗಲೇ ಹಾಕಿದರೆ ಒಳ್ಳೆಯದಲ್ಲ? ಓಕೆ. ಸಾಧಾರಣ ಅರ್ಧ ಬೆಂದಿದೆ ಅಂತ ಕಾಣುತ್ತಲ್ಲ? ಹೇಳಿ ಮ್ಯಾಮ್, ನೀವು ಫ್ರೀ ಟೈಮಲ್ಲೆಲ್ಲ ಏನೆಲ್ಲ ಮಾಡ್ತಿದ್ದೀರಾ? ಕುಕ್ಕಿಂಗ್ ಬಿಟ್ಟು ಏನಾದರೂ ಹವ್ಯಾಸಗಳು, ಹಾಡೋದು ಏನಾದರೂ ಉಂಟಾ? ಅದೆಲ್ಲ ಮೊದಲೇ ಇತ್ತು, ಹೀಗೆ ಯಾವುದೂ ಇಲ್ಲ. ಹೀಗೆ ಯಾವುದೂ ಇಲ್ಲ. ಓಕೆ. ಆಟ ಆಡ್ತಿದ್ದೆ, ಇದು ಸ್ಪೋರ್ಟ್ಸಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು. ಡ್ಯಾನ್ಸಲ್ಲೆಲ್ಲ ಇದ್ರಾ? ಡ್ಯಾನ್ಸಲ್ಲೆಲ್ಲ ಇದ್ರಿ ಹಾಗಾದರೆ? ಓಕೆ. ಹಾಗಾದರೆ ನಿಮಗೆ ನಮ್ಮ ಟಿವಿಯ ಡ್ಯಾನ್ಸ್ ಮಮ್ಮಿ ಅದಕ್ಕೆಲ್ಲ ಸೇರ್ಬೋದು, ಟ್ರೈ ಮಾಡ್ಬೋದಲ್ಲ? ಸೇರ್ಬೋದು. ಓಕೆ. ಓಕೆ, ಆಲ್ಮೋಸ್ಟ್ ಅರ್ಧ ಬೆಂದಿದೆಲ್ಲ? ಹೌದು. ಈಗ ಮಸಾಲೆ ಆ್ಯಡ್ ಮಾಡ್ಕೊಳ್ತಿದ್ದೀರಾ? ಹೇಗೆ? ನಾವು ಅರಿಶಿಣ ಹಾಕಿದ ಕಾರಣ ಕಲರ್ ಅಂತ ನೋಡಿ ಎಲ್ಲೋ ಕಲರ್ ಬಂದಿದೆಯಲ್ಲ? ಹೌದು. ಓಕೆ. ನಾವು ಮತ್ತೆ ಕಾಯಿ ಮೆಣಸು ಹಾಕಿದ್ವಿ ನೋಡಿ. ಹೌದು. ಹಾಗಾಗಿ ಕಲರ್ ಏನೂ ಚೇಂಜ್ ಆಗಿಲ್ಲ. ಸ್ವಲ್ಪ ನೀರು ಹಾಕಿ ಇರಬೇಕಲ್ಲ? ಸ್ವಲ್ಪ. ನಾವು ಮಸಾಲೆನೆಲ್ಲ ವೇಸ್ಟ್ ಮಾಡಲಿಕ್ಕಿಲ್ಲಲ್ಲ? ಇಲ್ಲ. ಮನೆಯಲ್ಲಾದರೂ ಹಾಗೆಲ್ಲ ಮಸಾಲೆಯನ್ನೆಲ್ಲ ಹಾಗೆ ನೀರು ಹಾಕಿ ಒಟ್ಟಿಗೆ ಹಾಕೊಳ್ಳೋದು. ನಾವು ಆವಾಗ ಬೇಯುವಾಗ ಹಾಕಿದ್ವಿ? ಬೇಯುವಾಗ ಹಾಕಿದ್ದೇವೆ, ಆದರೂ ಕೂಡ ಮಸಾಲೆ ಹಾಕುವಾಗ ಸ್ವಲ್ಪ ಬೇಕಾಗ್ತದೆ. ಕೆಲವರೆಲ್ಲ ಉಪ್ಪನ್ನೆಲ್ಲ ಒಮ್ಮೆ ಹಾಕೊಳ್ತಾರೆ. ನೀವೊಂದು ನೋಡಿ ಕರೆಕ್ಟ್ ಅಡಿಗೆ ಅಂತ ಗೊತ್ತಾಗ್ತದೆ, ನೋಡಿ ಹಾಕೊಳ್ಳೋದಲ್ಲ? ಜಾಸ್ತಿ ಆದರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಆಗಲ್ಲ. ಹೌದು. ಕಮ್ಮಿ ಆದರೆ ಮತ್ತೆ ಆ್ಯಡ್ ಮಾಡ್ಬೋದು.
ಎಸ್ ಮ್ಯಾಮ್. ನೀವು ಇದು ನಾನ್ ವೆಜ್ಜು ಎಲ್ಲ 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 ಮಾಡ್ತೀರಾ? ನಾನ್ ವೆಜ್ಜಲ್ಲೆಲ್ಲ ಯಾವುದು ನಿಮಗೆ ಇಷ್ಟ ಅಂತ ಹೇಳಿದ್ರಿ? ಚಿಕನ್, ಹಾಂ, ಮಂಗಳೂರು ಸೈಡ್ ಆದ ಕಾರಣ ಫಿಶ್ ಎಲ್ಲ ಐಟಮ್ ಅಲ್ಲ. ಫಿಶ್ ಅಂತೂ ಮನೆಯಲ್ಲಿ ಈಗ ಡೈಲಿ ವಾರಕ್ಕೊಂದ್ಸಲ ಇರುತ್ತೆ ಅಂತಲ್ಲ? ಇರ್ತದೆ. ಈಗ ಸಿಗ್ಲಿಕ್ಕೆ ಇಲ್ಲ. ಹಾಂ, ಈಗ ಸ್ವಲ್ಪ ಅಂದರೆ ಈಗ ಸೀಸನ್ ಈ ಟೈಮಲ್ಲಿ ಇಲ್ಲಲ್ಲ? ಓಕೆ ಓಕೆ. ಈಗ ಇದು ಕುದಿ ಬಂದಿದೆ. ಓಕೆ. ಈಗ ನಮಗೆ ಮೊಸರು ಆ್ಯಡ್ ಮಾಡಬೇಕು ಇದಕ್ಕೆ. ಈಗ ಮೊಸರು ಆ್ಯಡ್ ಮಾಡಬೇಕಲ್ಲ? ಸ್ವಲ್ಪ ತಣ್ಣಾದ್ಮೇಲೆ ಆದಮೇಲೆ ಮೊಸರು ಆ್ಯಡ್ ಮಾಡಿದರೆ ಒಳ್ಳೆಯದು. ಕುದಿತಾ ಇರುವಾಗ ತೆಗೆದು ಆ್ಯಡ್ ಮಾಡಬಾರ್ದು. ಹಾಂ, ಓಕೆ ಓಕೆ. ಅಂದರೆ ಇದು ಆಫ್ ಮಾಡಬೇಕಾ? ಆಫ್ ಮಾಡೋದು ಬೇಡ, ಸ್ಲೋ ಇಟ್ಟರೆ ಸಾಕು. ಇದು ಸ್ವಲ್ಪ ಗ್ರೈಂಡ್ ಮಾಡಿ ಇದಕ್ಕೆ ಹಾಕ್ಬೇಕಷ್ಟೇ. ಓಕೆ. ಅಂದರೆ ಮೊಸರನ್ನು ಗ್ರೈಂಡ್ ಮಾಡಿ ಹೌದೌದು, ಅದು ದಪ್ಪ ಇರ್ತದಲ್ಲ. ಓಕೆ. ನಾವು ಆಗದೇ ಜಾರ್ ಯೂಸ್ ಮಾಡ್ಬೋದಲ್ಲ? ಅದರಲ್ಲೇ ಯೂಸ್ ಮಾಡ್ಬೋದು. ಓಕೆ. ಎಲ್ಲ ಹಾಕ್ಲಾ ಮೊಸರು? ಎಲ್ಲ ಹಾಕಿ. ಇದನ್ನು ಈಗ ಕರೆಕ್ಟ್ ಒಂದು ಗ್ರೈಂಡ್ ಮಾಡಿ ಕೊಡಬೇಕಲ್ಲ? ಹೌದು. ಒಂದು 2 ಸುತ್ತು ತಿರುಗಿದ್ರೆ ಸಾಕಾಗುತ್ತಲ್ಲ? ಸಾಕು 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 ಸಾಕು. ಮೊಸರನ್ನು ಜಾಸ್ತಿ ಕಡಿದ್ರೆ ಮಜ್ಜಿಗೆ ಆಗ್ತದಲ್ಲ? ಅದಕ್ಕೆ ಬೇಗ ತೆಗಿಬೇಕು. ಇದಕ್ಕೆ ಆ್ಯಡ್ ಮಾಡ್ತೇನೆ. ಓಕೆ. ಅಲ್ಲಿ ಇದಕ್ಕೆ ಡೈರೆಕ್ಟ್ ಆ್ಯಡ್ ಮಾಡೋದಾ? ಡೈರೆಕ್ಟ್ ಆ್ಯಡ್ ಮಾಡೋದು. ನೀವು ಒಗ್ಗರಣೆಗೆ ಒಂದು ಇದು ಅದು ರೆಡಿ ಇಡಿಯಲ್ಲಿ. ಓಕೆ. ಈಗ ಬೇಗ ಹಾಕಿ ಬಿಡ್ಬೋದು. ಓಕೆ. ಇದು ಸಣ್ಣಗೆ ಅಲ್ಲಿ ಬಿಸಿ ಆಗಲಿ. ಬಿಸಿ ಆಗ್ತಾರಲ್ಲ, ನಾವು ಒಗ್ಗರಣೆಗೆ ಇಲ್ಲಿ ರೆಡಿ ಮಾಡ್ಕೊಳ್ಳೋದಾ? ಹೌದು. ಓಕೆ. ಹಾಗಾದರೆ ಒಲೆ ಉರಿಸ್ಕೊಳ್ಬೇಕು. ಒಗ್ಗರಣೆಗಂತೂ ಸ್ಲೋ ಇಡಬೇಕಲ್ಲ? ಇದಕ್ಕೆ ಆಯಿಲ್ ಹಾಕ್ಬೇಕಾ? ಅದಕ್ಕೂ ಆಯಿಲ್ ಉಂಟು. ಓಕೆ. ಆಯಿಲ್ ಅಂತ ಬಂದಾಗ ನಡೆಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಎಲ್ಲ ಹಾಕ್ಲಾ? ಹಾಕಿ. ನೀವು ಒಗ್ಗರಣೆಗೆ ಯಾವುದು? ಸಾಸಿವೆ, ಆಮೇಲೆ ಕರಿಬೇವು, ಆಮೇಲೆ ಮೆಣಸು ತಗೊಂಡ್ರಲ್ಲ? ಮೆಂತೆ ಉಂಟು. ಮೆಂತೆ ಉಂಟಾ? ನೀವು ಒಂದು ಎಕ್ಸ್ಟ್ರಾ ಉಂಟು. ಮೆಂತೆ ಮೊಸರು ಸಾರಿಗೆ ಮೆಂತೆ ಬೇಕು. ಮೆಂತೆ ಹೌದೌದು. ಇವಾಗ ಗೊತ್ತಾಯ್ತು. ಅದೊಂದು ಬ್ಲ್ಯಾಕ್ ಮೆಂತೆ ಸಿಗಬೇಕಲ್ಲ? ಓಕೆ. ಒಂದು ಸಾಸಿವೆ ಹೊಡಿಬೇಕಲ್ಲ? ಹೊಡಿಬೇಕು. ಚಟಾಪಟ ಇಡಬೇಕು. ಈ ಥರ ಹುಳಿ ಸಾರಿಗೆಲ್ಲ ಒಗ್ಗರಣೆ ಬಿದ್ದರೆ ಚೆನ್ನಾಗಿರುತ್ತಲ್ಲ? ಕೆಲವರೆಲ್ಲ ಒಗ್ಗರಣೆಗೆ ಬೆಳ್ಳುಳ್ಳಿ ಕೂಡ ಹಾಕ್ತಾರೆ. ಬೆಳ್ಳುಳ್ಳಿಯನ್ನು ಚಿಕ್ಕದು. ಹೌದು, ಜಜ್ಜಿ ಹಾಕ್ತಾರೆ. ಇದಕ್ಕೆ ಹಾಕಲ್ಲ, ಅದ್ರ ಬದಲಿಗೆ ಈರುಳ್ಳಿ. ಈರುಳ್ಳಿ ಹಾಕ್ತಾರಲ್ಲ? ನೀವು ಚಿಕ್ಕ ಈರುಳ್ಳಿ ಹಾಕ್ತೀರಾ? ಓಕೆ. ನೋಡಿ ಸಿಡಿತಾ ಉಂಟು. ಈಗ 1/4 ಟೀ ಸ್ಪೂನು ಮೆಂತೆ ಹಾಕಿದಿರಲ್ಲ? ನೆಕ್ಸ್ಟು ಮೆಣಸು. ಹಾಕಿ. ಒಗ್ಗರಣೆ ಮೆಣಸು ತಿನ್ನಲಿಕ್ಕೆ ಚೆಂದ ಇರುತ್ತೆ. ಹೌದೌದು. ಕರಿಬೇವಲ್ಲ? ಸ್ಪೂನ್ ಉಂಟಾ? ಈರುಳ್ಳಿ. ಈಗ ಈರುಳ್ಳಿ ಅಲ್ಲ? ಚಿಕ್ಕ ಈರುಳ್ಳಿ ಅಲ್ಲ? ಅದು ಪುಡಿ ಪುಡಿ ಆಗಬೇಕಿತ್ತು. ಚೂರು ಬೇಗ ಬಾಡುತ್ತಲ್ಲ? ಮೆಣಸನ್ನು ಬೇಕಾದರೆ ಇದಕ್ಕೆ ಹಾಕ್ಕೋಬೋದು, ಮತ್ತೆ ಈರುಳ್ಳಿ ಬಾಡಿಸ್ಬೋದು. ಇಲ್ಲಾಂದರೆ ಕಪ್ಪಾಗ್ತದೆ. ಹೌದಾ? ಮೆಣಸನ್ನು ಹಾಕಿ. ಈರುಳ್ಳಿ ಕೂಡ ಸಾಧಾರಣ ಬೆಂದಿದೆ. ಅಂದರೆ ಚಿಕ್ಕ ಈರುಳ್ಳಿಗೆ ಆದ ಕಾರಣ ಬೇಗ ಆಗುತ್ತಲ್ಲ? ಓಕೆ. ಹಾಕೋದಾ? ಹಾಕ್ಬೋದು. ಆಫ್ ಮಾಡೋದಲ್ಲ? ಆಯಿತು. ಎಸ್. ಒಗ್ಗರಣೆ ಅಂತೂ ರೆಡಿ ಮಾಡಿ ಆಫ್ ಮಾಡೋದಾ ಇದು? ಇನ್ನೂ ಸರ್ವ್ ಮಾಡ್ಕೊಳ್ಳೋದಲ್ಲ? ಓಕೆ. ಈಗ ಸರ್ವ್ ಮಾಡ್ಕೊಳ್ಳೋದಲ್ಲ? ತೆಗೆದಾ? ಮೊಸರು ಸಾರು ರೆಡಿಯಾಗಿದೆ. ನೋಡಿ, ಕಲರ್ ಕೂಡ ಸೌತೆಕಾಯಿ ಮೊಸರು ಸಾರು ಒಗ್ಗರಣೆ ಬಿದ್ದು ಪಕ್ಕ. ಈಗ ಒಂದು ಊಟ ಇದ್ದರೆ ಗಮ್ಮತ್ತು ಊಟ ಅಲ್ಲ? ಸ್ವಲ್ಪ ಹುಳಿ ಆಗಿರುತ್ತೆ ಅಂತಲ್ಲ? ಹೌದು, ಅಷ್ಟೇನು ಹುಳಿ ಇಲ್ಲ. ಹೌದು. ಓಕೆ. ಬಿಸಿಯಾದ ಮೊಸರು ಸೌತೆಕಾಯಿ ಸಾರಲ್ಲ? ಓಕೆ. ನಾರ್ಮಲ್ ಆಗಿ ನಾವು ಮೊಸರು ಸಾರು ಅಂತ ಹೇಳ್ಬೋದು. ಅದಕ್ಕೆ ಸೌತೆಕಾಯಿ ಆ್ಯಡ್ ಮಾಡಿದ ಕಾರಣ ಮೊಸರು ಸೌತೆಕಾಯಿ ಸಾರು. ಓಕೆ. ಚೆನ್ನಾಗುಂಟು ಮ್ಯಾಮ್. ಒಗ್ಗರಣೆ ಹಾಕಿ ಪರಿಮಾಣ ಗಮ್ಮತ್ತು ಬರ್ತಾ ಉಂಟು. ಜಾಸ್ತಿ ಟೈಮು ನೋಡಲಿಕ್ಕಿಲ್ಲಲ್ಲ, ಟೇಸ್ಟ್ ನೋಡಲಿಕ್ಕೆ ಬಾಕಿನೇ. ಹೌದು. ಓಕೆ. ಅನಿಲ್ ಮ್ಯಾಮ್ ಸಕದಾಗಿರುವಂತಹ ಮೊಸರು ಸೌತೆಕಾಯಿಯ ಸಾರಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕಾಗ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊಸರು ಸಾರು ತಯಾರಿಸುವ ವಿಧಾನ. ಮೊದಲಿಗೆ ಸೌತೆಕಾಯಿ ಹೋಳುಗಳನ್ನ ಮುಳುಗುವಷ್ಟು ನೀರು ಹಾಕಿ, ಹಸಿಮೆಣಸು, ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಕರಿಬೇವು ಹಾಕಿ ಬೇಯಿಸಿ. ಇನ್ನೊಂದೆಡೆ 1 ಕಪ್ ತೆಂಗಿನ ತುರಿಗೆ, 1 ಚಮಚದಷ್ಟು ಜೀರಿಗೆ, 2 ಹಸಿಮೆಣಸು, ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಸ್ವಲ್ಪ ಸಣ್ಣ ಆದ ನಂತರ ಈರುಳ್ಳಿ ಸೇರಿಸಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಸೌತೆಕಾಯಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಆ ನಂತರ ಬೆಂಕಿ ಉರಿ ಸಣ್ಣದಾಗಿ ಮಾಡಿ ಮೊಸರು ಸೇರಿಸಿ ಬೇಯಿಸಿಕೊಳ್ಳಿ.
ಕೊನೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಸಾಸಿವೆ, 1/4 ಚಮಚದಷ್ಟು ಮೆಂತೆ, ಒಣಮೆಣಸು, ಕರಿಬೇವು, ಹೆಚ್ಚಿದ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಮೊಸರು ಸಾರು ತಯಾರು. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಈ 2 ಪದಾರ್ಥಗಳು ಯಾವ್ದು ನೋಡೋಣ ಟೇಸ್ಟ್ ಫಸ್ಟಿಗೆ? ನೀವೇ ನೋಡಿ. ಫಸ್ಟು ಬೆಂಡೆಕಾಯಿ ನೋಡೋಣ. ಆಯ್ತಾಯ್ತು. ಓಕೆ, ತಗೊಳ್ಳಿ ನೀವು ಕೂಡ. ಆಯ್ತು. ಓಕೆ, ಆ್ಯಕ್ಚುಲಿ ಪೀಸ್ ಜೊತೆ ತಗೊಳ್ಬೇಕಲ್ಲ, ಹಾಂ, ಅದೇ ನಾನು ಬೆಂಡೆಕಾಯಿನೇ ತಗೊಳ್ಳಿ. ಬೆಂಡೆಕಾಯಿ ತಗೊಳ್ಬೇಕಾ? ಹಾಂ, ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದು ನೀವು ಊಟಕ್ಕೆ ಜೊತೆ ಹೇಳಿದ್ನಲ್ಲ, ಪುಳಿ ಮೆಣಸಿಂತ. ಹೌದು. ಬಟ್ ನನ್ನ ಪ್ರಕಾರ ಇದು ನೀರು ದೋಸೆ ಕೂಡ ಚೆನ್ನಾಗಿರ್ಬೋದಲ್ಲ. ಹೌದು. ಚೆನ್ನಾಗಿದೆ, ಟೇಸ್ಟ್ ಅಂತೂ ಗಮನಾಗಿದೆ. ನೀವು ಅದ್ರ ಜೊತೆಗೆ ಈರುಳ್ಳಿ ಹಾಕಿದ್ರ, ಹೌದು. ಅದು ಸ್ಪೆಷಲ್ ಟೇಸ್ಟ್ ಸಿಗ್ತಾ ಉಂಟು. ಹೌದು. ಈಗ ಸ್ಪೆಷಲ್ಲಾಗಿ ನಮ್ಮದು ಹುಳಿ ಅಲ್ಲ, ಹೌದು. ಮೊಸರು ಮತ್ತು ಸೌತೆಕಾಯಿ. ಹೆಸರು ಏನು ಹೇಳಿದ್ರಕ್ಕೆ? ಮೊಸರು ಸಾರು. ಮೊಸರು ಸಾರು. ಸೌತೆಕಾಯಿ ಮೊಸರು ಸಾರು. ಓಕೆ, ತಗೊಳ್ಳಿ ನೀವು ಕೂಡ. ಇದು ಪಕ್ಕ ಊಟದ ಜೊತೆಗಲ್ಲ, ನಾರ್ಮಲ್ ಆಗಿ ನಾವು ಊಟ ಅಂತ ಬಂದಾಗ ವೆಜಿಟೇಬಲ್ ಊಟ ಮಾಡುವವರಿಗೆ ಇದೆರಡು, ಮತ್ತೆ ಒಂದು ಉಪ್ಪಿನಕಾಯಿ, ಹಪ್ಪಳ ಇದ್ರೆ. ಹೌದು, ಕೆಲವು ಫಂಕ್ಷನ್ ನಲ್ಲಿ ಲಾಸ್ಟಿಗೆ ನೋಡಿ ಮೊಸರು ಸಾರು ಇರ್ತಾರಲ್ಲ, ಅದು ಕೂಡ ಸೇಮ್ ಟೇಸ್ಟ್ ಇರುತ್ತೆ. ಹಾಗೆ ಬಂದಿದೆ, ಚೆನ್ನಾಗಿ ಬಂದಿದೆ, ಟೇಸ್ಟ್ ಆಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ಫಸ್ಟ್ ಟೈಮ್ ಬಂದಿದ್ದೀರಾ ನಮ್ಮ ಮೊಸರು ಚಡಿ ಮನೆಗೆ? ಖುಷಿ ಆಯ್ತು. ಖುಷಿ ಆಯ್ತಲ್ಲ? ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಸ್ವಲ್ಪ ಜೋಶಲ್ಲಿ ನೀವು ಮಾಡ್ತೀರಲ್ಲ. ಆಯ್ತು. ಓಕೆ, 2 ಅಡುಗೆ ಕೂಡ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಹಾಗಾಗಿ ನಮಗೆ ಒಂದು ಕ್ಯಾರೆಕ್ಟ್ ಒಂದು ಡಿಶ್ ಕೊಡೋದಕ್ಕೆ ನನಗೆ ನಡೆಲ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವ್ರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲ್ ಆಗಿ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಓಕೆ, ಜೊತೆಗೆ ಥ್ಯಾಂಕ್ ಯು. ನಾನಾ ಮಸಾಲ, ನಾವು ಏನೇ ಅಡುಗೆ ಮಾಡಿದ್ರು ಮಸಾಲ ಬೇಕಲ್ಲ, ಹೌದು. ಸ್ಪೆಷಲ್ ಆಗಿ ನಾನಾ ಮಸಾಲೆ ಅವ್ರದ್ದು ರುಚಿ ಆಗ್ತದೆ ಈ ಥರ ಮಸಾಲ ಹಾಕಿದರೆ. ಹಾಗಾಗಿ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಓಕೆ, ಥ್ಯಾಂಕ್ ಯು. ಓಕೆ, ಅನಿಲ ಮ್ಯಾಮ್ ಸಾಗದಾರುವಂತಹ ಬೆಂಡೆಕಾಯಿ ಮತ್ತು ಈರುಳ್ಳಿಯ ಒಂದು ಪುಳಿ ಮಂಚಿ ಮತ್ತು ಸ್ಪೆಷಲ್ ಆಗಿ ಮೊಸರು ಮತ್ತು ಸೌತೆಕಾಯಿಯ ಸಾರು 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ನಿಲ್ಲಿಸಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.